ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಪುಗಾರ್ತದ ವಕೀಲರು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಶ್ರೀ ಬಿ ರವೀಂದ್ರನಾಥ್ ರೈಕ್ಲು ನೇಮಕಾತಿರು. ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ದೇವಸ್ಥಾನದ ಪ್ರಧಾನ ಅರ್ಚಕರು ವೇದಮೂರ್ತಿ ಶ್ರೀ ಸೂರ್ಯನಾರಾಯಣ ಹೊಳ್ಳ, ಸರ್ವಶ್ರೀ ಸದಾನಂದ ಬಂಗೇರ, ಭಗವತೀಶ್ ಅಡ್ಕ, ರಾಮದಾಸ್ ಸೋಮೇಶ್ವರ, ವಸಂತ್ ಉಳ್ಳಾಲ್, ಶ್ರೀಮತಿ ಹರಿನಾಕ್ಷಿ, ಶ್ರೀಮತಿ ಮಾಧವಿ ನೇಮಕಾತಿರು. ಅಂಚನೆ ಗಟ್ಟಿ ಸಮಾಜದ ಶ್ರೀ ಪವಿತ್ರ ಕುಮಾರ್ ಗಟ್ಟಿಯರನ ಆಯ್ಕೆದ ಘೋಷಣೆ ನನ್ನಾತೆ ಆವಡಾತಲು. ಬ್ರಹ್ಮಕಲಶೋತ್ಸವಗ ತಯಾರಾವೊಂದು ಪುನಃ ಶ್ರೀ ಸೋಮನಾಥ ದೇವಸ್ಥಾನದ ದೇವಾಡಿಗ ಸಮಾಜದ ದೇವಸ್ಥಾನದ ಬ್ರಹ್ಮಕಲಶೋತ್ಸವಗ ಹೊಸ ಕೊಡಿನ ಒಪ್ಪ್ಯಾದಿರು. ಇಂದಿನ ಮಲ್ದಿನ ಶ್ರೀ ಬಾಲಕೃಷ್ಣ ವೈದ್ಯರಿಗ ಶ್ರೀ ಕ್ಷೇತ್ರದ ಸನ್ನಿಧಾನದ ಹೊಸ ಅಧ್ಯಕ್ಷರು ಶ್ರೀ ಬಿ ರವೀಂದ್ರನಾಥ್ ರೈಕ್ಲು ಶಾಲ್ ಪಾರ್ದು ಅಭಿನಂದನೆ ಸಂದಾಯರು. ವೇದಮೂರ್ತಿ ಬ್ರಹ್ಮಶ್ರೀ ಶ್ರೀ ಸೂರ್ಯನಾರಾಯಣ ಹೊಳ್ಳೆರು ಆಶೀರ್ವಚನದ ಪಾತ್ರ ಪಂಡಿರು. ಧ್ವಜದ ಬಗ್ಗೆ ಏನು ಜೀರ್ಣೋದ್ಧಾರ ಮಾಡ್ಕೊಂಡು ಒಂದು ಸಂಕಲ್ಪ ಮಾಡ್ತದಿಂದ ಸಮಾಜದಲ್ಲಿ ಸರಿ ಅಕ್ಲಿನ ಒಂಜಿ ದೇವರಿಗೆ ಸೇವೆ ಒಂದು ಪಡ್ದು ಅಕ್ಲ ಮಾತು ಸೇರಿದೆ ಐನು ಜೀರ್ಣೋದ್ಧಾರ ಮಾಡ್ತದೆ ಎಡ್ಡ ರೀತಿಯಲ್ಲಿ ಮಲ್ತು ಕೋರ್ತೇರು ಐನು ಮಲ್ಪದಿನ ಕ್ಲಿಂಬೇಕು ಅತ ಅಂಚಿನ ಸಂದರ್ಭ ಕೂಡ ಅಕಲೆಗಲ್ಲ ಆ ಮಲ್ಪಾಯನ ಕಲೆಗಲ್ಲ ಮಹಾತಡೆಗಳ ಆರೋಗ್ಯ ದೀರ್ಘಾಯುಷ್ಯವನ್ನು ಕೊರದು ಆ ಭಗವಂತ ಸದಾ ರಕ್ಷಣೆ ಮಾಡ್ತದೆ ಅಕಲ ಜೀವನಕ್ಕೆ ಗೋಡಿಂಚಿತ್ತಿ ಸರ್ವ ಸಾಧನನ್ನು ಯಥೇಚ್ಛವಾದ ಉತ್ಸಾಹ ಕೊಟ್ಟು ಮನಸ್ಸಿಗೆ ಸದಾ ಸಂತೋಷ ಮಾಡ್ಕೊಂಡು ಸ್ವಾಮಿ ಸಂಜೆಯನ್ನು ಪ್ರಾರ್ಥನೆ ಮಾಡ್ತಾರೆ. ಇಂದೊಂಜಿ ಯೋಗ ಶ್ರೀ ಸೋಮನಾಥನ ಸಾನ್ನಿಧ್ಯಡು ಬ್ರಹ್ಮಕಲಶದ ಪೂರ್ವಡೆ ಶ್ರೀ ಕ್ಷೇತ್ರದ ಅಧ್ಯಕ್ಷ ಸ್ಥಾನಲ ಅನುಗ್ರಹ ರೂಪಡ ತಿಗದನು. ಬ್ರಹ್ಮಕಲಶಗ ತಯಾರಿಲು ಆವೊಂದುಂಡು ಅಂಚನೆ ಶ್ರೀ ಕ್ಷೇತ್ರನ ನನಲಾತು ಅಭಿವೃದ್ಧಿ ಮಲ್ಪನ ಯೋಜನೆಲು ಉಂಡು ಪಂಡದು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಶ್ರೀ ಬಿ ರವೀಂದ್ರನಾಥ್ ರೈಕ್ಲು ಹೊಸಕುರದ ಪಾತ್ರ ಕಥೆಡು ತೆರಿಪಾಯಿರು. ಕರಿ ಬ್ರಹ್ಮಕಲಶೋತ್ಸವದ ಅವಧಿಯರು ಬ್ರಹ್ಮಕಲಶೋತ್ಸವ ಸ್ವಾಗತ ಸಮಿತಿ ಅಧ್ಯಕ್ಷ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ 15 ವರ್ಷದ ತುಂಬು ಬ್ರಹ್ಮಕಲಶೋತ್ಸವ ಅನಕ ಎಂಕ ಐತ ಅಧ್ಯಕ್ಷ ಸ್ಥಾನ ತೆಗೆದಿತ್ತು ಬಯಕದ ಬೈದನತ್ತು ದೇವರು ಎಂಕ್ಲ ಗುರು ಹಿರಿಯರು ತಂತ್ರಿದಾರ ಪೂರ ಪನ್ನೆಟ್ಟು ವಯಸ್ಸೊಂದು ಬಾರಿ ಮಾತೇರ್ನಲ ಭಕ್ತ ಊದ ವರ್ಮ ಮಗನಿದ ಭಕ್ತರನ್ನ ಸಹಕಾರಡು ಬಾರಿ ವಿಜೃಂಭಣೆ ಒಂದು 15 ತುಂಬು ಬ್ರಹ್ಮಕಲಶೋತ್ಸವ ನಡೆದು ಹೇಳ್ಬೇಕು ಅವನು 16 ವರ್ಷಡು ನಮ್ಮ ಅವನು ಪೂರ ಬ್ರಹ್ಮಕಲಶೋತ್ಸವ ಮನ್ಪೊಡಿತ್ತು ಅಂಡ ಕಾರಣಾಂತರದ್ದು ಅವು ಪಿರಕೊಂಡು ಪಂಡ ಜೀವನೋದ್ಧಾರದ ಮಲ್ಲ ಕೆಲಸ ನಮ್ಮ ಬಾಕಿ ಇತ್ತು. ನಮ್ಮ ಪರಿವಾರ ದೇವರನಕಲ ಕೃಷ್ಣನ ಗುಡಿ, ಮಹಾವಿಷ್ಣು, ಗಣಪತಿ, ಅಂಚನೆ ಪಂಚದುರ್ಗಿದ ಗುಡಿಕುಲ್ನ ಜೀರ್ಣೋದ್ಧಾರ ಅಂಚನೆ ತಿರ್ತಿರು ಕಲ್ಲೊಟ್ಟಿ ಅಪ್ಪನಲ ಗುಡಿತ ಜೀರ್ಣೋದ್ಧಾರ ಅಪ್ಪನ ಚಿತ್ತನ ಮಹಾ ಕೆಲಸ ಇತ್ತು. ಅಂಚನೆ ರಾಜಗೋಪುರ ಮನ್ಪುನ ಚಿತ್ತನ ಒಂಜಿ ಮೂಲ ಇತ್ತು ಎಂಕ್ಲಿಗೆ ಒಂಜಿ ಮಲ್ಪೊಡೊಂದು ಯಾಕೆ ಪೂರ ಭಕ್ತಿ ಮಾತಾ ಸಮಾಜದಕ್ಲು ಸೇರಿದು ಒಗ್ಗಟ್ಟು ಈ ಸಲ ಅವನು ಪೂರ ಪರಿಪೂರ್ಣ ಮಲ್ಪುಗ ಪಂಡದು ಎಂಕ್ಲಾಯ್ಕೆ ಪೂರ ಕೈಪಾಡ್ದು ಮಾರ್ಚಿಗೆ ನಮ್ಮ ಬ್ರಹ್ಮಕಲಶೋತ್ಸವ ಜೀವನೋದ್ಧಾರ ಪೂರ ಮಲ್ಪೊಡೊಂದು ಎನ್ನನಾಗ ಈ ಮಹಾಮಾರಿ ಕೊರೋನಾ ನಡೆದ ಪಿರಪುಂಡು ಅಪ್ಪ ಒಂಜಿ ವ್ಯವಸ್ಥಾಪನಾ ಸಮಿತಿ ಇತ್ತು. ಆ ಸಮಸ್ತಿಲ ಬರ್ಕಾತಂಡು ಇತ್ತೆ ಸೋಮನಾಥಿ ಕೊರ್ನ ಯೋಗ ಭಾಗ್ಯ ಅಂದು ಹೆಂಗೊತ್ತಜ್ಜಿ ಹೆಂಗೆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಒಂಜಿ ದೇವೇನ ಸೇವೆ ಮಂತ್ನ ಅವಕಾಶ ತಿಕ್ಕದದ್ದು ಇತ್ತೆ ಎಂಗ್ಲು ಮುರಾಣಿ ತಂತ್ರಿದಾಂಡ ಪೂರ ಪಾತಿರ್ದು ಮಾರ್ಚ್ ಏಪ್ರಿಲ್ 15 ಮಾಡಿದು ಮೇ 2 ಮುಟ್ಟ ಈ ದೇವಸ್ಥಾನದ ಬ್ರಹ್ಮಕಲಶನ ಪಕ್ಕ ಜಾತ್ರೆಯನ್ನು ಒಟ್ಟಿಗೆ ಸೇರಿ ಮಲ್ಕೊಡೊಂದು ದಿನ ನಿಗದಿ ಮಲ್ತೀರಿ. ಅಂಚನೆ ಬ್ರಹ್ಮರಥ ಒಂಜಿ ದಾನ ಮಲ್ಕೊಡೊಂದು ಎಂಕ್ಲ ಅಲ್ಲ ಎನ್ನ ತೀರ್ಪೋಯ್ನ ಎನ್ನ ಮಿತ್ರರೇನು ಮುತ್ತಪ್ರ ಒಂಜಿ ಎನ್ನುದಿತ್ತೀರಿ. ಸೊ ಆಯ್ತ ಬ್ರಹ್ಮರಥದ ಕೆಲಸ ಪರಿಪೂರ್ಣ ಆತದು. ಸೊ ಬ್ರಹ್ಮರಥೋತ್ಸವ ಯಥ ವರ್ಷದ ಬ್ರಹ್ಮರಥೋತ್ಸವ ಸೋಮನಾಥನ ನಡಪೆರೋಡು ಅವತ್ತಂದೆ ಈ ಸರ್ತಿ ಒಂಜಿ ವ್ಯವಸ್ಥಾಪನಾ ಸಮಿತಿ ಭಾರಿ ಪುರ್ಲದ ಒಂದು ಸಮಿತಿ ನೆಗ್ಲಿಕ್ಕೆ ದಕ್ಷಿಣ ಕನ್ನಡ ಧಾರ್ಮಿಕ ಪರಿಷತ್ ರಾಜ್ಯ ಧಾರ್ಮಿಕ ಪರಿಷತ್ ಮಲ್ತು ಕೊಡ್ತೀರಿ. ಎಡ್ಡೆ ತಂಡ ಒಂಜಿ ಐಟ್ ಪ್ರಧಾನ ಅರ್ಚಕರು ಸೂರ್ಯನಾರಾಯಣರು, ಭಗವತೀಶರು, ಮಗವರಿ ಸಮಾಜದ ಹಿರಿಯ ಮುಖಂಡ ಸದಾನಂದ ಬಂಗೇರು, ಬೋವಿ ಸಮಾಜದ ಭಗವತೀಶ್ವರರು ಎಂಗ್ಲೊಟ್ಟಿ ನಿರಂತರ ಎಂಗ್ಲ ಒಟ್ಟಿಗೆ ಎಂಗ್ಲ ಸಹಕಾರ ಕೊಪ್ಪನ ರಾಮದಾಸರು, ಅಂಚನೆ ವಸಂತ್ ಉಳ್ಳಾಳ್ರು, ಅಂಚನೆ ರಡ್ಡು ಮಹಿಳಾ ನೇತಕ್ಲು ಹರಿನಾಕ್ಷಿ ಎಡ್ಡೆ ಒಂಜಿ ತಂಡನ ಎಂಗ್ಲೆ ಕೊಡ್ತೇವೆ. ಒಳ್ಳ ಗಟ್ಟಿ ಸಮಾಜದ ಒಂಜಿ ಅಭ್ಯರ್ಥಿ ಪವಿತ್ರ ಗಟ್ಟಿ ಕಾರಣಾಂತರದಾರನ ಆಯ್ಕೆ ಒಂಚೂರು ವಿಳಂಬ ಆತನು ಅವು ಆರ್ಲ ಎಂಕ್ಲೊಟ್ಟಿಗೆ ಸೇರಿದು ಈ ಒಂಜಿ ತಂಡ ಅವತ್ತಂದೆ ಬ್ರಹ್ಮಕಲಶೋತ್ಸವದ ಎಂಕ್ಲ ತುಂಬದ ತಂಡನೇ ಉಂಟು. ಐಟ್ ಜನಾರ್ದನ ಹೊಳ್ಳಿರು ಭಾರಿ ಆದ ಕೆಲಸ ಮಾಡಿದ್ರೆ ಅವನ ಅರ್ನ ಕನ್ಸ್ಟ್ರಕ್ಷನ್ ಕಂಪ್ನಿದಾಗಲೇ 10 ಕೆಲಸ ಮಾಡ್ಬಿಟ್ಟು ಟೆಂಡರ್ಲ ಇದ್ರೆ ನೀವು ಒಂದು 10-15 ಕೋಟಿ ಕೆಲಸ ಎಂಗ್ಲು ಭಾರಿ ಕಮ್ಮಿ ಮಲ್ತೊಂದುಲ್ಲ ಸುಮಾರು ಸಾಲ ಆತನು ಆಯ್ಕೆ ಮಸ್ತ್ ಇತ್ತೆ ಕೊಂಡನ ಮುತ್ತನ ಶೆಟ್ಟನ ಅವಡು ಮಗವರ ಸಮಾಜದಕ್ಲು ಅಡ್ಕದಕ್ಲು ಅವಡು ಗಟ್ಟಿ ಸಮಾಜದಕ್ಲು ಅವಡು ಬಂಡ ಪ್ರತಿ ಸಮಾಜದಕ್ಲು ಆಯ್ಕೆ ಆಯ್ ಮೇದಕ್ಲು ಬಿಲ್ಲ ಸಮಾಜ ಪ್ರತಿ ಸಮಾಜದಕ್ಲು ದೇವಡಿಗೆ ಇನ್ನು ಗರುಡನ್ನು ಮಲ್ತು ಕೊರಿಯದಾಕ್ಲ ಅಂಚೆ ಪ್ರತಿ ಒಂಜಿ
ಎಲ್ಲೇ ಸಮಾಜ ಮಲ್ಲ ಸಮಾಜ ಪೂರೆಲ್ಲ ಪರಿಪೂರ್ಣ ಸಹಾಯ ಕೊರೊಂದುಲ್ಲೇರು ಅಂಚಾದ ಹೆಲ್ಲಂಜಿ ನಡಪನಂಚಿತ್ತಿನ ಬ್ರಹ್ಮಕಲಶೋತ್ಸವ ಅಂಚನೆ ಬ್ರಹ್ಮ ರಥೋತ್ಸವ ಹೊರದಿನ ಪೂರ ಧಾರ್ಮಿಕ ಕೆಲಸಲು ಸೋಮನಾಥ ಅಂತ ಕೊರಲು ನಡಪಣೊಂದು ಈ ಸಂದರ್ಭಕ್ಕೆ ಏನೊಂದು ಎಂಕೊಂಜಿ ಅವಕಾಶ ಸೋಮನಾಥೆ ಮಲ್ತು ಕೊಡ್ತೇರು ಇನ್ನು ನನ್ನದ 3 ವರ್ಷಡು ಪೂರ ಈ ನಾ ಇಂಕ್ಲ ಸದಸ್ಯರ ಸಹಕಾರಡು ಈ ಕ್ಷೇತ್ರನೊಂದಿ ದುಂಬೆ ಪುರಾಣ ಪ್ರಸಿದ್ಧ ಕ್ಷೇತ್ರ ನನಾತಿ ಈ ಕ್ಷೇತ್ರದ ಪುದರ್ ಬೆಳಗುಲೆಕ್ಕ ದೇವ ಕೆಲಸವನ್ನು ಅವಕಾಶ ಇಂಕ್ಲೆ ಪೂರ ತಿಕ್ಕಾಡು ಬಂದು ಈ ಸಂದರ್ಭ ಒಂದು ಅನಿರೀಕ್ಷಿತವಾದೀನಿ ಹೊಸ ಕುರುಳದ ಕೈಗೆ ಬರ್ತದ್ದು ಇನ್ನೂ ಮಲ್ಪನಾಗ ಇಂಟ್ರಿ ಮಲ್ಪೇರು ಬರ್ತೇರು ನೀವು 2-3 ಜನ ಟ್ರಸ್ಟಿನ ತಿಕ್ಕಿ ರೈಟ್ ಭಗವತೀಶ್ಲ ಬರ್ತೇರು ಅದಾದ ಯೋಗಾನಂದ ರಪ್ಪ ಆರ್ಲ ಬರ್ತೇರು ರಾಮದಾಸ್ ಎದ್ದಿಕ್ಕೇರು ಇಂಕ್ಲ ಗುರುಕುಲಾಯನ ಸೂರ್ಯನಾರಾಯಣ ಒಳ್ಳೆರು ಸೊ ಹೊರಿದಿನ ಮಕ್ಕಳು ಎಂಕ್ಲ ಪಂಡ ಗಟ್ಟಿ ಸಮಾಜಕ್ಕೆ ಬರ್ತೀಬೇಕು ಒರ್ಮ ಜನ ತಲ್ಲ ಒಟ್ಟಿಗೆನೆ ಒಂಜಿ ಇಂಟರ್ವ್ಯೂ ಎಂಕ್ಲು ಕೊರ್ಪ ಅನ್ನಿಟ್ಟು ಎಂಕ್ಲ ಮೀಟಿಂಗ್ ತಪ್ಪಗ ಅಪ್ಪ ನಿಕ್ಲೆ ತಿರುಪಾವ ನಿಕ್ಲೆಗೆ ಎಂಕ್ಲೆಗೆ ನನಾತಿ ಪ್ರಚಾರ ಕೊಡು ಈ ಕ್ಷೇಮನ ಸೋಮನಾಥನ ಕ್ಷೇತ್ರದ ಜೀರ್ಣೋದ್ಧಾರದ ಬ್ರಹ್ಮಕಲಶೋತ್ಸವದ ನನ್ನ ದುಮ್ಮಗ ನಡಪನೆತ್ತ ಪೂರ ಕಾರ್ಯಕ್ರಮದ ಪ್ರಚಾರ ನಿಕ್ಲೆ ಆಯ್ನ ಕೊಡೊಂದು ಸಂದರ್ಭಕ್ಕೆ ಏನೊಂದು ಇವತ್ತು ಎಂಕ್ಲೆಗೆ ಈ ಒಂದು ಅವಕಾಶ ಕೊನೆಗೆ ನಿಕ್ಲೆಗೆ ಎನ್ನ ಕರಿ ಅವಧಿದು ದುಂಬುದ ಅವಧಿ ಈಗ ಆವೊಂದು ಭಾರಿ ಬೇಡಿಕೆ ಇತ್ತು ಗೊತ್ತಲ್ಲ ಪೂರ ರಾಮದಾಸರು ಒಳ್ಳೆಯವರು ಗೊತ್ತುಂಡೈತೆ ಅದು ವಿಶೇಷ ಮಾಡ್ಬೋದು ಆ ಸಂದರ್ಭಗಳು ಅಪ್ಪಗ ಆವಡಿತ್ತಿನ ಅನಿವಾರ್ಯನ ದಾದನ ಒಂಜಿ ಕಾರಣ ಬಹುಶಃ ಎಡ್ಡೆ ಸಂದರ್ಭಗಳು ಇರಗೆ ತಿಕ್ಕದಿಲ್ಲ ನೆಕ್ಕದಾದ ಬಂದ್ಪಾನೆ ಅವೇ ಬನ್ನಿ ಸೋಮನಾಥ ಕೊರ್ನ ಯೋಗವಾಗಿ ನಾನು ಗೊತ್ತು ಜಂಕ್ ಅಂದ್ರೆ ಬ್ರಹ್ಮ ಇತ್ತ 15 ವರ್ಷದ ಬ್ರಹ್ಮಕಲಶೋತ್ಸವ ಜೀವನದ ಅವರ ಪರಿಪೂರ್ಣ ರಾಜಗೋಪಾಲದಿಂಚಿ ಪ್ರತಿ ಒಂಜಿ ಕೆಲಸ ಕಾರ್ಯ ಎಲ್ಲ ಬ್ರಹ್ಮ ರಥಲ ಒಂದು ಆಯ್ಕೆ ಕೂಡ ದೇವರೇ ನಾನು ಈ ಸಲ ಆಲ್ಲ ಒಂದು ಕೊರ್ನಿ ಅವಕಾಶ ಕೊರ್ನಿ ಅಂತ ಹಿಂಗೆ ಗೊತ್ತುಜ್ಜಿ ನಾನು ಬಯಟು ಬೈದಿನತ್ತೆ ದೇವರ ಕೊರ್ನ ಬೊಕ್ಕ ಮಾತ ಮೈಟ್ ಇಡೀ ಭಕ್ತರ್ನ ಧರ್ಮವಾದ ಭಕ್ತರ್ನೆಲ್ಲ ಸಹಕಾರ ಎಲ್ಲ ಉಂಡು ನಿಂಗೆ ನಂಬಿಕೆ ಉಂಟು ಅಂಚಾದ ಈ ಸೋಮನಾಥನ ಆಶೀರ್ವಾದಗಳು ಎನ್ನ ಗುರು ಹಿರಿಯರ್ನಕ್ಲ ಆಶೀರ್ವಾದಗಳು ಖಂಡಿತವಾದ ನನ್ನ 3 ವರ್ಷ ಆಡಳಿತ 4 ನಡಪು ಚಿತ್ರ ಧೈರ್ಯ ಶಕ್ತಿ ಸೋಮನಾಥ ಕುರು ಎನ್ನ ನಂಬಿಕೆ ಇದೊಂದು ಪ್ರವಾಸಿ ಕ್ಷೇತ್ರ ಅಲ್ಲ ದಯಪಂಡ ಭಾರಿ ಪರ್ವತ ಕಡಲ ಕಿನಾರದ ಕ್ಷೇತ್ರ ಭಾರಿ ಮಸ್ತ್ ಜನ ಬೈಯದು ವೀಕ್ಷಣೆ ಮಾಡ್ತಾರೆ ಅಂಚಿತ್ತಿನ ಸಂದರ್ಭಗಳು ಈ ಪ್ರವಾಸಿ ತಾಣ ಅದೆಲ್ಲ ಈ ಒಂದು ಪವಿತ್ರ ಕ್ಷೇತ್ರ ಅಂತ ಇದನ್ನು ಅಭಿವೃದ್ಧಿ ಮಾಡ್ಕೊಳ್ಳೋ ಬೋಡ್ತಿನಾದ ಅವಕಾಶ ಉಂಟು ಐಕ್ಯದಳ ಯೋಜನೆ ಎಲ್ಲ ಮಾಡ್ಕೊಳ್ಳೋ ಮಸ್ತ್ ಯೋಜನೆ ಉಂಟು ಇತ್ತೆ ಬಂದ ಯಾತ್ರಿ ನಿವಾಸ ಒಂದು 5 ಲಕ್ಷ ರೂಪಾಯಿ ಇದ್ದಿತ್ತೆ ನೆಕ್ಸ್ಟ್ ಇತ್ತು ಎಲ್ಲ ಜಾಗ ಕೊನ್ನ ಯಾತ್ರಿ ನಿವಾಸ 5 ಲಕ್ಷ ರೂಪಾಯಿ ಬರ್ತೀರಿ ಅಂಚನೆ ಗದಾ ತೀರ್ಥನ್ ಪುಷ್ಕರಣಿ ಮಲ್ತದೆ ಎಂಕ್ಲೆ ಒಂದು ಭಾರಿ ಆಸೆ ಒಂದು ಮಲ್ಲ ಶಿವನ ಮೂರ್ತಿ ನಡುಟ್ಟು ಅಲ್ಪ ಪ್ರತಿಷ್ಠಾಪನೆ ಮಲ್ತದೆ ಶಿವನ ತರೇರ್ದೆ ಗಂಗೆ ಜಪ್ಪಲೆಕ್ಕ ಒಂಜಿ ಮಲ್ತದೆ ಒಂಜಿ ಭಾರಿ ಪೊರ್ಲುದ ಒಂಜಿ ಪ್ರವಾಸಿ ತಾಣ ಲೆಕ್ಕವೇನು ಮಲ್ತದನ್ನ ಕೆರೆನ ಅಭಿವೃದ್ಧಿ ಮಲ್ತದಲ್ಲ ಜನಕ್ಕೆ ಬರೆಯರೆ ಸುಲಭ ಕೆರೆಯನ್ನು ಭಾರಿ ಪೊರ್ಲುಡು ಮಲ್ತು ಸುತ್ತದು ಜನಕ್ಕೆ ಹೋಗ್ಲೆಕ್ಕ ಪುರ ಮಲ್ಪನ ಚಿತ್ರ ಒಂಜಿ ಆಸೆ ಉಂಡು ಎಂಕ್ಲೆ ಈಗ ದೇವರ ಶಕ್ತಿ ಸಮೃದ್ಧಿ ಇದು ಒಂದು ತಿಕ್ಕಿನ ಊರಾಗ ಭಕ್ತಿಯನ್ನು ಸಹಕಾರ ತಿಕ್ಕಿನ ಖಂಡಿತವಾದ ಎಂಕ್ಲು ಮಲ್ಪ ಈಗ ಸರ್ಕಾರದಲ್ಲ ದುಡ್ಡು ಪೂರ ಕೊರ್ಪುನ ಅಂಚಿನ ಭರವಸೆ ತಿಕ್ಕದನು ಮನೆ ಡೆವಲಪರ್ 1 ಕೋಟಿ ಬಿಡುಗಡೆ ಮಲ್ಪಿಲ್ಲ ಕರಿನ ಸಹಾಯ ಮೇಡವಂತಾರೆ ನೆಂಚಾಲ ಒಂದು ಬಿಡುಗಡೆ ಮಲ್ಕೊಡು ಕೋಟ ಶ್ರೀನಿವಾಸ ಪೂಜಾರಿ ಮುರಣಿ 20 ಲಕ್ಷ ರೂಪಾಯಿ ಕೊರಿಯರು ಭಾರತಿ ಶೆಟ್ರು 10 ಲಕ್ಷ ರೂಪಾಯಿ ಕೊರಿಯರು ಅಂಚ ಪೂರ ಅಜ್ಜ ಬಕ್ಕ ಈ ಗೌರ್ಮೆಂಟ್ ಇರೋದು ಜಾಸ್ತಿ ಭಕ್ತಿಯನ್ನು ಸಹಕಾರ ಭಾರಿ ಒಂದು ನಿತ್ಯ ದಿನನಿತ್ಯ ಇಟ್ಟು ರಾಮದಾಸರು ಜನಾರ್ದನ ಮೇರೆ ಇಂಕ್ಲ ಹಿರಿಯರು ಮಕ್ಕಳು ಪೂರ ತಂಡ ಮಲ್ತು ದಿನನಿತ್ಯ ಕಾಸದ ಕಲೆಕ್ಷನ್ ಬಂದಿಲ್ಲ ಪಂಡ ಜನಾರ್ದನ ಹೊಳ್ಳೆಯರ್ನ ಕನ್ಸ್ಟ್ರಕ್ಷನ್ ಕಂಪ್ನಿ ಮೂಲೆ ಕೆಲಸ ಅಂತಂದಿಲ್ಲ ರಾರಿಗಾರನ ಕೆಲಸ ಉಂಟಾದು ಮುಲ್ಪದ ಕೆಲಸ ನಿಮ್ಮ ಜವಾಬ್ದಾರಿ ತಿಕ್ಕದನ್ನ ರೀ ಅರೆಗ್ಲ ದೇವರ ಎಡ್ಡಾಲ್ಪಾಡು ಈ ಸಂದರ್ಭಗಳು ಮಾತೆಲ್ಲ ಅಂಚನೆ ಎಂಗ್ಲ ಟ್ರೆಜರರ್ ಇರಲಿರುವ ಪದ್ಮನಾಭ ವರ್ಕಾಡಿ ಇಂದು ಬಂದು ಪೂರ ಅಕ್ಲು ಸುಧಾಕರ್ ಉಂಡಾರಿ ರಮೇಶ್ ಕರ್ಲಿ ಇಂಥ ಸುಮಾರು ಜನರು ಮುಲ್ಪನೆ ಗುಪ್ಪನ ತಿಲಕ್ ನಕ್ಲು ರಕ್ತವೇಶ ಬಲಗದಕ್ಲು ರವಿಶಂಕರ್ ಇಂಗ್ಲ ತಾಲೂಕ್ ಪಂಚಾಯತಿ ಸದಸ್ಯರ ಭಾರಿ ಆದ ಕೆಲಸ ಯೋಗೀಶ್ ಇಂದುಲ ಸುಮಾರು ಮೇಂದತ್ತು ಉದ್ದಾರಿಂಚಿದ್ದಂತಲ್ಲ ತಂಡನೆ ಉಂಡು ಅಂಚಾದ ಹೆಂಗೆ ಕೊಂಚ ಧೈರ್ಯ ದಾಲ ದೇವರ ಕೈ ಬಿಡೋದು ಪಡೆಯರು ಹೆಂಗ್ಲ ಖಂಡಿತವಾದ ಸಾಲ ಪೂರ್ವ ಸಂದದು ವಿಜೃಂಭಣೆ ಎಲ್ಲಂಜಿದಾಗ ಬ್ರಹ್ಮಕಲಶೋತ್ಸವ ನಡಪುನೊಂದು ಎಂಕ್ಲಿಗೆ ಧೈರ್ಯ ಉಂಡು ಈಗ ನಿಕ್ಲ ಮಾಧ್ಯಮದಕ್ಕೆಲ್ಲ ಸಹಕಾರ ಎಂಕ್ಲಿ ಬೋಡೊಂದು ಸಂದರ್ಭ ಹೊನ್ನೊಂದು ಶ್ರೀ ಕ್ಷೇತ್ರದ ಬ್ರಹ್ಮಕಲಶ ಪೊರ್ಲುಡೆ ನಡಪೆರೆ ಭಕ್ತ ಬಂಧುಲಿನ ಸಾಕಾರ ಬೋರ್ಡು ದಾನಿನ ಉದಾರ ಕೊಡುಗೆ ಬೋರ್ಡು ಏಪ್ರಿಲ್ 18 ತಾರೀಕು ಬ್ರಹ್ಮಕಲಶೋತ್ಸವದ ಸಂಭ್ರಮಲು ಶುರುವಾದ ಮೇ 2 ತಾರೀಕು ಮುಟ್ಟ ಜಾತ್ರಾ ಉತ್ಸವ ಮುಟ್ಟ ನಡಪೆರ ಉಂಡು ಇದಕ್ಕೆ ಮಾತೆಲ್ಲ ಸಾಕಾರ ಕೊರಡು ಪಣದು ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರು ವೇದಮೂರ್ತಿ ಶ್ರೀ ಸೂರ್ಯನಾರಾಯಣ ಹೊಳ್ಳೆರ್ ತಿರುಪಾಯರು. ಪುರಾಣ ಪ್ರಸಿದ್ಧ ಹಾಗೂ ಭೌಗೋಳಿಕವಾಗಿ ಎಲ್ಲ ಲಕ್ಷಣಗಳನ್ನು ಹೊಂದಿಕೊಂಡಿರುವಂಥ ನಮ್ಮ ಈ ಸೋಮೇಶ್ವರ ಕ್ಷೇತ್ರ
ಪ್ರಚಾರದಲ್ಲಿ ಹಿಂದೆ ಬಿದ್ದಿದ್ದೋ ಏನೋ, ಆದರೂ ಇಲ್ಲಿಯ ಆಗು ಹೋಗುಗಳನ್ನು ನೋಡುವಾಗ ಸರಿಯಾದ ಪ್ರಚಾರವು ಯೋಗ್ಯ ರೀತಿಯಲ್ಲಿ ಸಿಕ್ಕಿದರೆ ಇದು ಇನ್ನಷ್ಟು ಪ್ರಸಿದ್ಧ ಆಗಲಿಕ್ಕೂ ಸಾಧ್ಯ ಉಂಟು. ದೇವರ ಅನುಗ್ರಹ ಎಲ್ಲ ಭಕ್ತಾದಿಗಳ ಮೇಲೂ ಉಂಟು. ಹಾಗೆ ಭಕ್ತಾದಿಗಳು ದೇವರ ಒಂದು ಮೇಲಿನ ಒಂದು ಪ್ರೀತಿಯಿಂದ, ವಿಶ್ವಾಸದಿಂದ ದಿನ ಅಧಿಕ ಸಂಖ್ಯೆಯಲ್ಲಿ ಬಂದು, ಅದರಲ್ಲೂ ವಿಶೇಷವಾಗಿ ಸೋಮವಾರ, ಆದಿತ್ಯವಾರ, ಶನಿವಾರ ಇತ್ಯಾದಿ ದಿನಗಳಲ್ಲೂ ಅಧಿಕ ಸಂಖ್ಯೆಯಲ್ಲಿ ಬಂದು ಅವರ ಪ್ರಾರ್ಥನೆಯಲ್ಲೆಲ್ಲ ಮಾಡಿ ತಮ್ಮ ಆಕಾಂಕ್ಷೆಗಳನ್ನೆಲ್ಲ ಈಡೇರಿಸಿಕೊಳ್ಳುತ್ತಿದ್ದಾರೆ. ಅಂಥ ಈ ಕ್ಷೇತ್ರದಲ್ಲಿ ಈ ಜೀರ್ಣೋದ್ಧಾರದ ಕೆಲಸವು ಭರದಿಂದ ನಡೆದು ಈ ಕೊರೋನಾದಿಂದಾಗಿ ಸ್ವಲ್ಪ ಸ್ಥಗಿತವಾಗಿದ್ದರೂ ಈಗ ಅದು ಚೇತರಿಸಿಕೊಂಡು ಭಾಳ ಬಿರುಸಿನಿಂದ ನಡೀತಾ ಇದೆ. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಈಗ ಒಂದು ಹೊಸ ಸಮಿತಿಯೂ ಆಗಿದೆ, ಸಲಹಾ ಸಮಿತಿಯೂ ಉಂಟು. ಹಾಗೂ ಇಲ್ಲಿ ಕೆಲಸ ಮಾಡುವ ಎಲ್ಲ ಭಕ್ತಾದಿಗಳು ಅಥವಾ ಇಲ್ಲಿ ಎಲ್ಲ ಕಾರ್ಯಕರ್ತರು ತನು ಮನ ಧನಗಳಿಂದ ಅಧಿಕ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡಿ ಇಲ್ಲಿಯ ಎಲ್ಲ ಕೆಲಸಗಳಿಗೂ ತಮ್ಮ ಶ್ರಮದಿಂದಾಗಿ ಎಲ್ಲ ಕೆಲಸಗಳನ್ನು ಆದಷ್ಟು ಸೂಕ್ಷ್ಮವಾಗಿ, ಆದಷ್ಟು ಸುಲಭದಲ್ಲಿ ಮಾಡಲಿಕ್ಕೆ ಒಂದು ಒತ್ತು ಕೊಡ್ತಾ ಇದ್ದಾರೆ. ಹಾಗೂ ಭಕ್ತಾದಿಗಳಿಂದ ದೇಣಿಗೆಯೂ ಬರ್ತಾ ಇದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಹೇಳಿ ಇದಕ್ಕೆ ಮನೆ ಮನೆಗೆ ಎಲ್ಲ ಹೋಗಿ ಪ್ರಚಾರ ನಡೀತಾ ಇದೆ. ಎಲ್ಲರೂ ಕೊಡ್ತಾರೆ. ಎಲ್ಲರೂ ಅಧಿಕ ಸಂಖ್ಯೆಯಲ್ಲಿ ಬೇಕಾದಂಥ ಮೊತ್ತವೂ ಬರಬಹುದು. ಸರ್ಕಾರದಿಂದಲೂ ಬರ್ತದೆ ಅಂತ ಆಶ್ವಾಸನೆ ಉಂಟು. ಹಾಗೂ ಎಲ್ಲರಿಂದಲೂ ಹೆಚ್ಚಿನ ರೀತಿಯಲ್ಲಿ ಮೊತ್ತ ಬಂದು ಆಗುವಂಥ ಬರುವ ಈ ಏಪ್ರಿಲ್ ತಿಂಗಳಲ್ಲಿ 21 ಏಪ್ರಿಲ್ ತಿಂಗಳಲ್ಲಿ ನಡೆಯುವಂಥ ಬ್ರಹ್ಮಕಲಶೋತ್ಸವ, ಬ್ರಹ್ಮ ರಥೋತ್ಸವ ಹಾಗೂ ಜಾತ್ರೆ, ಮುಂದಕ್ಕೆ ಜಾತ್ರೆ ಇತ್ಯಾದಿ ಎಲ್ಲ ಕಾರ್ಯಗಳನ್ನು ಯಾವ ಒಂದು ವಿಘ್ನ ಇಲ್ಲದೆ, ಅಡಚಣೆ ಇಲ್ಲದೆ, ದೋಷದಿಂದ ವಿಮುಕ್ತ ಹೊಂದಿ ವಿಜೃಂಭಣೆಯಿಂದ ನಡೆಸಲಿಕ್ಕೆ ಎಲ್ಲರಿಗೂ ಶಕ್ತಿ ಕೊಡಲಿ. ಇದರಲ್ಲಿ ಭಾಗಿಯಾಗಿರುವ ಎಲ್ಲ ಭಕ್ತಾದಿಗಳಿಗೂ ಆಯುರಾರೋಗ್ಯ ಒದಗಿಸಿಕೊಡಲಿ. ಹಾಗೂ ಈ ಕ್ಷೇತ್ರದ ಈ ಕ್ಷೇತ್ರದ ಅಭಿವೃದ್ಧಿ ಇನ್ನಷ್ಟು ಉತ್ತುಂಗಕ್ಕೆ ಏರಿ ಸದಾ ಭಕ್ತಾದಿಗಳಿಗೆಲ್ಲರಿಗೂ ಸಂತೋಷ ಆಗುವಂತೆ ಆ ದೇವರು ಅನುಗ್ರಹ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಶ್ರೀ ಸೋಮನಾಥನ ಅನುಗ್ರಹಡು ಕ್ಷೇತ್ರದ ಬ್ರಹ್ಮಕಲಶಲು ಅಭಿವೃದ್ಧಿ ಬೇರಡು ಪೊರ್ಲುಡೆ ನಡಪಡು ಮಾತೆರ್ಲ ಇಂದಿಗೆ ಕೈ ಜೋಡಿಸಾವಡ್ ಪಣದು ಶ್ರೀ ಭಗವತೀಶ್ ಅಡ್ಕ ತೆರಿಪಾಯರು. ಈಗಾಗಲೇ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ರವೀಂದ್ರನಾಥ್ ರೈ ಅವರು ನಮ್ಮ ಕ್ಷೇತ್ರದ ಬಗ್ಗೆ ಬಹಳಷ್ಟು ಮಾತಾಡಿದ್ದಾರೆ. ಹಾಗೆ ನಮ್ಮ ಆಚಾರ್ಯ ದೇವೋ ಅಂತೇಳಿ ನಾನು ಸಂಬೋಧಿಸುವವರಿಗೆ ಅವರು ಕೂಡ ಪ್ರಧಾನ ಅರ್ಚಕರು ಕೂಡ ಬಹಳಷ್ಟು ಮಾತಾಡಿದರು. ಆ ಬಗ್ಗೆ ಕ್ಷೇತ್ರದ ಬಗ್ಗೆ ಬಹಳಷ್ಟು ಹೇಳಿದರು. ಅವ್ರ ಮುಂದೆ ಅವರು ಹೇಳಿದ್ದನ್ನು ನಾನು ಪುನರಾವರ್ತಿಸಲಿಕ್ಕಿಲ್ಲ ಇಲ್ಲಿ. ಆದರೂ ನಾವು ಎಲ್ಲರೂ ಜೊತೆಯಲ್ಲಿ ಸಾಂಘಿಕವಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ದುಡಿಯಬೇಕೆಂತೇಳಿ ನಮ್ಮದೊಂದು ಹಂಬಲ. ಅದಕ್ಕೆ ಆ ಸೋಮನಾಥ, ಹಾಗೆ ಸೋಮನಾಥನ ಮುಂದೆ ಪಂಚದುರ್ಗಾ ನಾಮದಿ ನೆಲೆಸಿದ ನಮ್ಮ ಕುಲದೇವಿ ಪಂಚದುರ್ಗೆಯರ ಇವರೆಲ್ಲರ ಕೃಪಾ ಕಟಾಕ್ಷದಿಂದ ನಾವು ಮುಂದಕ್ಕೆ ಈ ಕ್ಷೇತ್ರದಲ್ಲಿ ಉತ್ತಮ ಕೆಲಸ ಕಾರ್ಯಗಳನ್ನು ನಡೆಸಿಕೊಳ್ಳುವಂತಹ ನಮಗೆ ಆ ಶಕ್ತಿ ಆ ಭಗವಂತ ಸೋಮನಾಥ ಹಾಗೂ ಪಂಚದುರ್ಗೆಯರು ಪರಿವಾರ ದೇವರುಗಳು ನಮಗೆ ಕರುಣಿಸಲಿ ಅಂತೇಳಿ ಅದೇ ಒಂದು ನಮ್ಮದು ಪ್ರಾರ್ಥನೆ. ಶ್ರೀ ಸೋಮನಾಥನ ಬ್ರಹ್ಮಕಲಶೋತ್ಸವ ಮಾತಾ ಇಲ್ಲದಕ್ಲಿನ ಸಂಯೋಜನೆ ಆವಡ್ ಪನ್ಪನಿಟ್ಟಿಡು ಪ್ರತಿ ಗ್ರಾಮಡು ವಾರ್ಡ್ ಮಟ್ಟದ ಸಮಿತಿ ಮಲ್ತದ, ಇಲ್ಲಿ ಇಲ್ಲದ ಸಂಗ್ರಹ ಯೋಜನೆ ಮಲ್ತದ ಮಾತೆರ್ಲ ಸಾಕಾರ ಕೊರ್ಕ ಪಂಡದ ಶ್ರೀ ರಾಮದಾಸ್ ಸೋಮೇಶ್ವರ ತೆರಿಪಾಯರು. ಪನ್ಪುಣಿದಾನೆ ಮಂಡ ಭಕ್ತಾಭಿಮಾನಿಗಳಿಗೆ ಎಂಕ್ಲೆ ವಿನಂತಿ ಪನ್ಪುಣಿದಾನೆ ಮಂಡ ಎಂಕ್ಲೆ ಪ್ರತಿ ತಿಕ್ಕಡ್ಲ ಇತ್ತೀಚೆ 14 ಗ್ರಾಮೋಡು 9 ಮಾಗನೆ 14 ಗ್ರಾಮೋಡು ಪ್ರತಿ ಇಲ್ಲ ಸ್ವಲ್ಪ ಬೂತ್ ಮಂದದು ಮಾತ ಸಂಘ ಸಂಸ್ಥೆಗಳನ್ನ ಒಟ್ಟುಗೂಡದು ಎಂಕ್ಲೆ ವಿಜ್ಞಾಪನ ಪತ್ರ ಪ್ರತಿ ಇಲ್ಲಡೆ ಮುಟ್ಟಲಕ್ಕೆ ವ್ಯವಸ್ಥೆ ಮಂತೊಂದಿಲ್ಲ. ಇಟ್ಟು ಮಸ್ತಿ ಅಂತ ಸಹಕಾರ ಉಂಟು. ಇತ್ತೆ ಜನಾರ್ದನ ಉಳ್ಳೇರು, ರವಿಶಂಕರ್ ಉಳ್ಳೇರು, ಅಜಿತೇರು ಉಳ್ಳೇರು, ಅಂಚೆ ಆನಂದನ ಉಳ್ಳೇರು ತೊಗೊಡ್ದಾರು, ಅಂಚೆ ನಾರೊಟ್ಟಿಗೆ ಮುನ್ನ ಇಟ್ಟದ ಭಾರತ ರವಿಯನ್ನೆಲ್ಲ ಉಳ್ಳೇರು, ಪವಿತ್ರಣ್ಣೆಲ್ಲರು, ಅಂಚ ರಘು ವಿಚ್ಚಿಲ್ ಮಸ್ತ್ ಜನ ಎಂಕಲ್ನ ಒಟ್ಟಿಗೆ ಅದು ಎಂಗಳೊಟ್ಟಿಗೆ ಮಸ್ತ್ ಪೂರ ಬೈಯದ ಪುರ್ತು ಬತ್ತು ಒಟ್ಟಿಗೆ ಇನ್ನೊಂದು ಈ ವಿಜ್ಞಾಪನ ಪತ್ರ ಇಲ್ಲಿ ಮುಟ್ಟರೆ ವ್ಯವಸ್ಥೆ ಮಂತೊಂದಿಲ್ಲ ಮಾತಾರಲ್ಲ ಮಸ್ತ್ ಜನ ನೋಡಿ ಪಣ್ಣ ಮಸ್ತ್ ಜಂತ ಪುದರ್ ಉಂಡು. ಅಂಚೆ ಮೂಲು ಮಾತ ಒಂಜಿ ಜಾತಿ ಒಳಗದಕ್ಲೆಲ್ಲ ಮೂಲ ಒಂಜಿ ಸೇವೆ ಮನ್ಪೇರ ಅವಕಾಶ ಸಿಕ್ಕಿದೆ. ಈ ಸರಿ ಗಟ್ಟಿ ಸಮಾಜ ಆದುಪ್ಪು, ಬೊಕ್ಕ ಮೊಗವೀರ ಸಮಾಜ ಆದುಪ್ಪು, ಬಿಲ್ಲವ ಸಮಾಜ ಆದುಪ್ಪು, ಕುಲಾಲ ಸಮಾಜ ಆದುಪ್ಪು, ಅಂಚ ಮಾತ ಇದೆ ದೇವಗಡಿಗೆ ನಕಲಂಜಿ ಕೊಡಿ ತಾವೆಂಜಿಂದಲ್ಲ ಆತಂಡು ಅಂಚ ಮಾತದ ಎಂದು ಮಂತೊಂದುಲ್ಲೇರು. ಅಂಚ ಅದಕ್ಕೆ ಮಾತ ಭಕ್ತ ಬಿನ್ಮಳ್ಳಿ ವಿನಂತಿ ಮರ್ಪಡೆ ಬೇಡ. ಸೋಮನಾಥ ದೇವನೈತೆ ಕೆಲಸ ಐತೆ ನಿರಂತರ ನಡತೊಂದು ಮುಳ್ಳು
ಅಂಚೆ ಅದನ್ನ ಮಾತೆಲ್ಲ ಪರಮಣಿ ಆಯ್ನಾತ್ ಬೇಗ ನಿಖಲ್ನ ಒಂಜಿ ಕಾಣಿಕೆಯನ್ನು ಸೋಮನಾಥ್ ದೇವರಿಗೆ ಮುಟ್ಟ ಹೊಡೆದು ನಿಖಲ್ನ ಅಪೇಕ್ಷೆ ಮಂತಂದಲ್ಲ ಅಂಚನೆ ದೇವಸ್ಥಾನ ಭಜನ ಮಂದಿರ ಕ್ಲಬ್ಬು ಸಂಸ್ಥೆ ಮಾತ ಒಂಜಿ ಅಜ್ಜನ ಕಟ್ಟಾದ ಮಾತ ಅಕ್ಕಳ ಒಂಜಿ ವಿಜ್ಞಾಪನ ಪತ್ರ ಮನವಿ ಕೊಡ್ತಾಕ್ಲಿಗೆ ಆಯ್ನಾತ್ ಬೇಗ ಅಕ್ಕಳ ಒಂಜಿ ಆ ಕಾಣಿಕೆಯನ್ನು ಸೋಮನಾಥ್ ದೇವರಿಗೆ ಮುಟ್ಟ ಹೊಡೆದು ಅಂತ ಎಂಕ್ಲ ಅಪೇಕ್ಷೆ ಮಂತಂದಲ್ಲ ಎಲ್ಲ ಏಪ್ರಿಲ್ 14 ಹೊಡೆದು 17 ಶುರು ಆಗ್ಬಿಡು ಅಂಚೆ 14 ಹೊರ ಕಾಣಿಕೆ ಬ್ರಹ್ಮರಥದ ಒಟ್ಟಿಗೆ 25-26 ಬ್ರಹ್ಮಕಲಸ 27ಕ್ಕೆ ನಮ್ಮ ವರ್ಷದ ಜಾತ್ರೆ ಉತ್ಸವ ಅಲ್ಲ ಅಂಚೆ ಒಟ್ಟಿಗೆ ಏಪ್ರಿಲ್ 17 ಮೇ 2 ತಾರೀಕು ಮುಟ್ಟ ನಾಡಪೇರ ರೈಟ್ ಮಾತೆಲ್ಲ ಭಾಗವಹಿಸಿದ ಈ ಸೋಮನಾಥ್ ದೇವರ ಕೆಲಸವನ್ನು ಪೊರ್ಲುಂಡು ಮಂತು ಕೊಡೋದು ನಿಖಲ ಬೇಡೋದಿಲ್ಲ ಬಕ ಸೋಮನಾಥ್ ದೇವರಿಗೆ ದಾಲ ಮೂಲ ಆವಡೋದು ಇಜ್ಜಿ ನಮ್ಕು ಬೋಡದು ಈ ಕೆಲಸ ಮನ್ಪುಣಿ ಸೋಮನಾಥ್ ದೇವರಿಗೆ ಮಸ್ತ್ ನಿಖಲೆ ಗೊತ್ತಿದ್ರು ಅಂಚೆ ಅದು ನಿಖಲೆ ವಿನಾತಿ ಮನ್ಪುಣಿ ಆಯ್ನಾತ್ ಬೇಗ ಆ ಸೋಮನಾಥ್ ದೇವರ ಒಂಜಿ ಕೊರ್ಪುನ ನಿಖಲ ಕಾಣಿಕೆಯನ್ನು ಆಯ್ನಾತ್ ಬೇಗ ಈ ಸೋಮನಾಥ ಸೇತರು ಮುಟ್ಟವಡ ಪಣದು ಎನ್ನ ಪಾತ್ರೆಗೆ ಕೋಚವನೇ ಒಂದನೇ ಒಂದು 2 ಪಾತ್ರ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಶ್ರೀಮತಿ ಮಾಧವಿ ಈ ಪೊರ್ತೋಟುಗೆತ್ತರು.